ಕ್ವಿಂಟಲ್ ಗಟ್ಟಲೆ ಅವಧಿ ಮುಗಿದ ಚಾಕ್ಲೇಟ್ ರಸ್ತೆಯಲ್ಲಿ ಎಸೆದು ಹೋದ ಡೀಲರ್. ಕಾರವಾರ. ಅವಧಿ ಮುಗಿದ ಕ್ವಿಂಟಲ್ಗೂ ಹೆಚ್ಚು ತೂಕದ ಚಾಕ್ಲೇಟನ್ನು ರಸ್ತೆಯಲ್ಲಿ ಎಸೆದು ಹೋದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ನಗರದ ಹುಳ್ಳುಮನೆ ರಸ್ತೆಯಲ್ಲಿ ನಡೆದಿದೆ. ಕ್ಯಾಂಡಿ ಕಂಪನಿಗೆ ಸೇರಿದ ವಿವಿಧ ಬಗೆಯ ಫ್ಲೇವರ್ ಹೊಂದಿದ ಚಾಕ್ಲೇಟ್ ಇದಾಗಿದ್ದು, ಕೊರೋನಾ ಲಾಕ್ಡೌನ್ನಿಂದ ಈ ಕಂಪನಿಯ ಚಾಕ್ಲೇಟ್ಗಳು ಮಾರುಕಟ್ಟೆಯಲ್ಲಿ ಬಿಕ್ರಿಯಾಗಿಲ್ಲ. ಈ ಕಾರಣದಿಂದ ಅವಧಿ ಮುಗಿದಿದ್ದು, ಇದನ್ನು ನಗರಸಭೆ ಕಸ ವಿಲೇವಾರಿಗೆ ನೀಡದೆ ಈ ಚಾಕ್ಲೇಟ್ ಕಂಪನಿಯ ಡೀಲರ್ ಇವುಗಳನ್ನು ಹೀಗೆ ರಸ್ತೆ ಪಕ್ಕದಲ್ಲಿ ಎಸೆದಿದ್ದಾರೆ. ಇನ್ನು ಹೀಗೆ ಎಸೆದ ಚಾಕ್ಲೇಟನ್ನು ದನಗಳು ತಿಂದರೆ ಇನ್ನು ಕೆಲವು ಮಕ್ಕಳು ಎತ್ತಿಕೊಂಡು ಹೋಗಿದ್ದಾರೆ. ಇನ್ನು ರಾಶಿಗಟ್ಟಲೆ ಈ ಚಾಕ್ಲೇಟ್ಗಳು ರಸ್ತೆ ಪಕ್ಕದಲ್ಲೇ ಬಿದ್ದಿದ್ದು, ಪಕ್ಕದಲ್ಲೇ ಕೆರೆ ಸಹ ಇರುವುದರಿಂದ ಮಳೆಯಲ್ಲಿ ಈ ನೀರಿಗೆ ಸೇರಿ ಮಲಿನವಾಗಲಿದೆ. ಹೀಗಾಗಿ ಸ್ಥಳೀಯ ಜನರು ಈ ಚಾಕ್ಲೇಟ್ ಕಂಪನಿ ಡೀಲರ್ ವಿರುದ್ಧ ನಗರಸಭೆಗೆ ದೂರು ಸಹ ನೀಡಿದ್ದಾರೆ.